ದಸರಾ. ಕಾಯ್ತಾ ಇದ್ರಾ ನನ್ನ ಸೆಕೆಂಡ್ ವಿಡಿಯೋಗಾಗಿ? ಸೊ ಹಿಯರ್ ಇಟ್ ಈಸ್. ಹೇ ಆಲ್ ಆಫ್ ಯು, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕಾರ್ತಿಸ್ ಬ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಕಾರ್ತಿ. ಹೇಗಿದ್ರೆ ಎಲ್ಲರೂ? ಇವತ್ತು ನಾನು ನಿಮ್ಮನ್ನ ಎಲ್ಲಿಗೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ನಿಮ್ಗೆ ಇವಾಗ ಗೊತ್ತಾಗುತ್ತೆ. ಬಟ್ ಏನ್ ತೋರಿಸ್ತಾ ಇದ್ದೀನಿ ಗೊತ್ತಾ? ನಾನಿವತ್ತು ನಿಮ್ಗೆ ತೋರಿಸ್ತಾ ಇದ್ದೀನಿ ಮಂಗಳೂರು ದಸರಾ. ಮೈಸೂರವರು ಮೈಸೂರು ದಸರಾನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದ್ರೆ, ಮಂಗಳೂರವ್ರು ಏನ್ ಕಮ್ಮಿನ, ಮಂಗಳೂರವರು ಮಂಗಳೂರು ದಸರಾನ ಕೂಡ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ. ಬಟ್ ವಿಡಿಯೋ ನೋಡ್ತಿರೋರು ಯಾರಾದ್ರೂ ಇನ್ನೂ ಮಂಗಳೂರು ದಸರಾ ನೋಡಿಲ್ಲ ಅಂದ್ರೆ ಪ್ಲೀಸ್ ಫ್ರೀ ಮಾಡ್ಕೊಂಡು ಬಂದ್ರು ಯಾವ್ದಾದ್ರು ಒಂದು ವರ್ಷನಾದ್ರೂ ಮಂಗಳೂರು ದಸರಾನ ನೋಡ್ಕೊಂಡು ಹೋಗಿ. ಮಂಗಳೂರು ದಸರಾ ಎಲ್ಲಿ ಗೊತ್ತಾ ಗ್ರ್ಯಾಂಡ್ ಆಗಿ ನಡೆಯೋದು? ಕುದ್ರೋಳಿನಲ್ಲಿ ಸುಮಾರು ಒಂದು 23 ವರ್ಷಗಳ ಹಿಂದಿನಿಂದ ಈ ದಸರಾನ ಆಚರಿಸ್ಕೊಂಡು ಬಂದಿದ್ದಾರೆ. ಈಗ ಅಕ್ಟೋಬರ್ 5th ಅಲ್ವಾ ದಸರಾ ಸ್ಟಾರ್ಟ್ ಆಗೋದು. ಅಕ್ಟೋಬರ್ 5th ಕುದ್ರೋಳಿನಲ್ಲಿ ಟೆಂಪಲ್ ಅಲ್ಲಿ ಒಂದು ಹಾಲ್ ಇದೆ. ಆ ಹಾಲ್ ಅಲ್ಲಿ ಶಾರದಾ ದೇವಿಯನ್ನ ಕೂರಿಸ್ತಾರೆ ಮತ್ತು ನವದುರ್ಗೆಯರನ್ನ ಕೂರಿಸ್ತಾರೆ. ಅದಾದ್ಮೇಲೆ ಗಣಪತಿಯನ್ನ ಕೂಡ ಕೂರಿಸ್ತಾರೆ. ಸೊ 9 ದಿನ ಯಾರು ಬೇಕಾದ್ರೂ, ಎಷ್ಟು ಜನ ಬೇಕಾದ್ರೂ ನಾವು ದಸರಾ ಟೈಮ್ ನಲ್ಲಿ ಹೋಗಿ ಅವ್ರನ್ನೆಲ್ಲ ನೋಡ್ಕೊಂಡು ಬರ್ಬೋದು. ಅಂಡ್ ನೀವು ಅದನ್ನ ನೋಡಿದ್ರೆ ನಿಮ್ಗೆ ಎಷ್ಟು ಸಂತೋಷ ಆಗುತ್ತೆ ಅಂದ್ರೆ, ಆ ದೇವಿಯರ ಮುಖದಲ್ಲಿ ಎಷ್ಟು ಒಳ್ಳೆ ಕಳೆ ಇರುತ್ತೆ. ನೋಡೋದಕ್ಕೆ 2 ಕಣ್ಣು ಸಾಲೋದಿಲ್ಲ. ಆಕ್ಚುಲಿ ಇನ್ನೂ ಒಂದ್ 4 ಕಣ್ಣು ಇದ್ದಿದ್ರೆ ಸಕಲಾಗಿರ್ತಾ ಇತ್ತು. ಅಷ್ಟು ಚೆನ್ನಾಗಿರುತ್ತೆ. ಬ್ಯೂಟಿಫುಲ್ ಆದಂತ ಜ್ಯುವೆಲರೀಸ್, ಬ್ಯೂಟಿಫುಲ್ ಆದಂತ ಸ್ಯಾರೀಸ್ ಎಲ್ಲ ಹಾಕೊಂಡು ತುಂಬಾ ಲಕ್ಷಣವಾಗಿ ಅಂಡ್ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ದೇವಿಯರು. ಅಂಡ್ ನಿಮ್ಗೆ ಗೊತ್ತಾ, ನಾವು ಈ ದಸರಾ ಟೈಮ್ನಲ್ಲಿ ಬರೀ ದೇವಸ್ಥಾನಕ್ಕೆ ಹೋಗೋದಲ್ಲದೆ ಅಲ್ಲಿ ನವದುರ್ಗೆಯರನ್ನ ಕೂರಿಸಿರ್ತಾರೆ, ಅದನ್ನ ನೋಡೋದಲ್ಲದೆ ಅದ್ರ ಜೊತೆಗೆ ಕೆಲವೊಂದು ಕಲ್ಚರಲ್ ಪ್ರೋಗ್ರಾಮ್ಸ್ ಕೂಡ ಇದೆ. ಅದನ್ನು ಕೂಡ ನೋಡ್ಕೊಂಡು ನಾವಲ್ಲಿ ಟೈಮ್ ಪಾಸ್ ಮಾಡ್ಬೋದು. ಅಂಡ್ ನಿಮ್ಗೆ ಗೊತ್ತಾ, ನನಗೆ ಕುದ್ರೋಳಿ ಟೆಂಪಲ್ ಅಂದ್ರೆ ತುಂಬಾ ಇಷ್ಟ. ಮೈ ಫೇವ್ರೆಟ್ ಟೆಂಪಲ್. ಏನೋ ಅಲ್ಲಿಗೆ ಹೋದ್ರೆ ನನ್ಗೆ ವಾಪಸ್ ಬರೋದಕ್ಕೆ ಮನ್ಸಾಗಲ್ಲ. ಇನ್ನೂ ಸ್ವಲ್ಪ ಕೂತ್ಕೊಳ್ಳೋಣ, ಏನೋ ಒಂದು ಶಾಂತಿ, ಏನೋ ಒಂದು ಕಾಮ್, ಏನೋ ಒಂದು ಪೀಸ್. ನಾನು ತುಂಬಾ ಖುಷಿ. ನನ್ನ ಫೇವ್ರೆಟ್ ಟೆಂಪಲ್ ಅದು. ಅಂಡ್ ಓಕೆ, ದಸರಾ ಆದ್ಮೇಲೆ ಲಾಸ್ಟ್ ದಿನ ಅಂದ್ರೆ ಅಕ್ಟೋಬರ್ 14th ಇದೆಯಲ್ಲ, ವಿಜಯದಶಮಿನ ಆಚರಿಸ್ತಾರೆ. ಅದಾದ್ಮೇಲೆ ಅದೇ ದಿನ ಸಾಯಂಕಾಲದಿಂದ ದಸರಾ ಪ್ರೊಸೆಷನ್ ಕೂಡ ಇರುತ್ತೆ. ಪ್ರತಿ ವರ್ಷ ಎಷ್ಟು ಟ್ರಕ್ಸ್ ಇರುತ್ತೆ ಅಂದ್ರೆ, ನಾನು ಪ್ರತಿ ವರ್ಷ ಮಿಸ್ ಮಾಡದೆ ಹೋಗಿ ಆ ಪ್ರೊಸೆಷನ್ ನೋಡ್ಕೊಂಡು ಬರ್ತೀನಿ. ಬಟ್ ಲಾಸ್ಟ್ ಇಯರ್ ಇರಲಿಲ್ಲ ಅಷ್ಟೊಂದು ಪ್ರೊಸೆಷನ್. ಬೇರೆ ಬೇರೆ ತರದ ಟ್ರಕ್ಸ್, ಡ್ಯಾನ್ಸ್ ಇರುತ್ತೆ, ಆಮೇಲೆ ಬೇರೆ ಬೇರೆ ವೇಷಗಳೆಲ್ಲ ಇರುತ್ತೆ. ಅದನ್ನ ಯಾವುದನ್ನು ನೋಡಿಲ್ಲ ನಾನು. ಲಾಸ್ಟ್ ಇಯರ್ ನೋಡಲಿಲ್ಲ. ಯಾಕೆಂತಂದ್ರೆ ಲಾಸ್ಟ್ ಇಯರ್ ಕೊರೋನಾ ಆಯ್ತು. ಈ ವರ್ಷ ನನಗೆ ಗೊತ್ತಿಲ್ಲ, ಇನ್ಫಾರ್ಮೇಶನ್ ಇಲ್ಲ ಆಕ್ಚುಲಿ ಈ ವರ್ಷ ಪ್ರೊಸೆಷನ್ ಇದೆಯೋ ಇಲ್ವೋ. ಲಾಸ್ಟ್ ಇಯರ್ ಪ್ರೊಸೆಷನ್ ಇತ್ತು, ದಸರಾ ಪ್ರೊಸೆಷನ್, ಬಟ್ ಬರೀ ದೇವರು ಮಾತ್ರ ಇದ್ರು, ಬೇರೆ ಯಾವುದೇ ಟ್ರಕ್ಸ್ ಇರಲಿಲ್ಲ. ಸೊ ಇದೆಲ್ಲ ಟ್ರಕ್ಸ್ ಪ್ರೊಸೆಷನ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಗೊತ್ತಾ? ಮಂಗಳೂರಿನ ಮಣ್ಣಗುಡ್ಡೆಯಿಂದ ಸ್ಟಾರ್ಟ್ ಆಗುತ್ತೆ. ಮಣ್ಣಗುಡ್ಡೆ, ಲೇಡಿಯಲ್ ಸರ್ಕಲ್, ಲಾಲ್ ಬಾಗ್, ಬಳ್ಳಾಲ್ ಬಾಗ್, PVS ಸರ್ಕಲ್, ನವಭಾರತ್ ಸರ್ಕಲ್, ಆಮೇಲೆ ನೆಕ್ಸ್ಟ್ KS ರಾವ್ ರೋಡ್, ಅದಾದ್ಮೇಲೆ ನನಗೆಲ್ಲ ಹೇಳಬೇಕು ಅಂತ ಆಸೆ, ಹಂಪನಕಟ್ಟೆ, ಮತ್ತೆ ಕಾರ್ ಸ್ಟ್ರೀಟ್, ಅಳಕೆ. ಅದಕ್ಕಿಂತ ಮುಂಚೆ ಕಾರ್ ಸ್ಟ್ರೀಟ್, ಅಳಕೆಗಿಂತ ಮುಂಚೆ ಗಾಂಧಿ ಹೈಸ್ಕೂಲ್. ಎಸ್, ಗಾಂಧಿ ಹೈಸ್ಕೂಲ್, ಅದಾದ್ಮೇಲೆ ಕಾರ್ ಸ್ಟ್ರೀಟ್, ಅದಾದ್ಮೇಲೆ ಅಳಕೆ. ಇದೆಲ್ಲಾ ಕಡೆ ಪ್ರೊಸೆಷನ್ಗೆ ಹೋದ್ಮೇಲೆ ಮತ್ತೆ ದೇವಸ್ಥಾನಕ್ಕೆ ಹೋಗಿ, ಅಲ್ಲಿ ದೇವಸ್ಥಾನದಲ್ಲಿ ಒಂದು ಪಾಂಡ್ ಇದೆ. ಆ ಪಾಂಡ್ ಯಾವುದು ಅಂತ ನಾನು ಡೆಫಿನೆಟ್ಲಿ ತೋರಿಸ್ತೀನಿ. ಆ ಪಾಂಡ್ ನಲ್ಲಿ ದೇವ್ರನ್ನ ವಿಸರ್ಜನೆ ಮಾಡ್ತಾರೆ. ಅಲ್ಲಿಗೆ ದಸರಾ ಮುಗೀತು. ಸೊ ಇವಾಗ ನಾನು ನಿಮ್ಗೆ ಕುದ್ರೋಳಿ ದೇವಸ್ಥಾನ ಕರ್ಕೊಂಡು ಹೋಗ್ತೀನಿ. ಅಂಡ್ ಕರ್ಕೊಂಡು ಹೋಗಿ ಅಲ್ಲಿ ನಾವು ಕುದ್ರೋಳಿ ದೇವಸ್ಥಾನಕ್ಕೆ ಮಾತ್ರ ಹೋಗೋದಿಲ್ಲ, ಬೇರೆ ಇನ್ನೂ 1-2 ದೇವಸ್ಥಾನಕ್ಕೆ ಹೋಗ್ತೀನಿ. ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ. ಬಟ್ ಕುದ್ರೋಳಿ ದೇವಸ್ಥಾನ ತೋರಿಸ್ತೀನಿ ಅಂಡ್ ನವದುರ್ಗೆಯರನ್ನ ತೋರಿಸ್ತೀನಿ. ಆ ಹಾಲ್ ಯಾವುದೋ ಅಂತ ಕೂಡ ತೋರಿಸ್ತೀನಿ. ಅದಾದ್ಮೇಲೆ ಕುದ್ರೋಳಿನಲ್ಲಿ ಸಂತೆ ಇರುತ್ತೆ ಗೊತ್ತಾ? ಸಂತೆ ನೋಡೋದಕ್ಕೆ ನಂಗೆ ತುಂಬಾ ಇಷ್ಟ. ಯಾಕೆಂದ್ರೆ ನಾವು ತಗೋತೀವೋ ಬಿಡ್ತೀವೋ ಅದು ಬೇರೆ ವಿಷಯ. ಬಟ್ ಪಳಪಳ ಅಂತ ಹೊಳೆಯೋ ಬ್ಯಾಂಗಲ್ಸ್, ಇಯರಿಂಗ್ಸ್ ಮತ್ತೆ ಬೇರೆ ಬೇರೆ ತರದ ಐಟಮ್ಸ್ ಎಲ್ಲ ನೋಡೋದಕ್ಕೆ ನನಗೆ ತುಂಬಾ ಇಷ್ಟ. ಸೊ ಈಗ ತಡ ಮಾಡಿದೆ, ನಾವು ಪಟ್ ಅಂತ ಕುದ್ರೋಳಿಗೆ ಹೋಗೋಣ ಅಂಡ್ ಸಂತೆ ಎಲ್ಲ ನೋಡ್ಕೊಂಡು ಬರೋಣ. ಓಕೆನಾ? ಬನ್ನಿ ಹೋಗೋಣ. ಆ್ಯಂಡ್ ಫೈನಲಿ ರಿಕ್ಷಾನ ನಿಲ್ಲಿಸಿ ರಿಕ್ಷಾದಲ್ಲಿ ಕೂತ್ಕೊಂಡು ನಾವೆಲ್ಲರೂ ದೇವಸ್ಥಾನಕ್ಕೆ ಅಂತ ಹೊರಟಿದ್ದೀವಿ. ರಿಕ್ಷಾ ಹೋಗ್ತಾ ಇದೆ ಆ್ಯಂಡ್ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ದೇವಸ್ಥಾನ ಕೂಡ ಮುಟ್ತೀವಿ. ಒಂದು ರಿಕ್ಷಾ ಅಲ್ಲ, ಆ್ಯಕ್ಚುಲಿ 2 ರಿಕ್ಷಾ ನಿಲ್ಲಿಸಿದ್ವಿ. ಯಾಕಂದರೆ ಒಂದು ಸ್ವಲ್ಪ ಜಾಸ್ತಿ ಜನ ಇದ್ದೀವಿ. ನಾವು ಪ್ರತಿ ವರ್ಷ ಹೀಗೆ ಆಯಿತಾ, ಪ್ರತಿ ದಸರಾಗೆ ನಾವು ಫ್ಯಾಮಿಲಿ ಸಮೇತ ಸೇರಿಕೊಂಡು ದೇವಸ್ಥಾನಕ್ಕೆ ಹೋಗ್ತೀವಿ. ಸೊ ಈಗ ಫೈನಲಿ ನಾವು ಕುದ್ರೋಳಿ ದೇವಸ್ಥಾನ ಮುಟ್ಟಿದ್ದಾಯಿತು. ಇನ್ನೇನು ಸ್ವಲ್ಪ ದೂರ ನಡ್ಕೊಂಡು ಹೋಗ್ತಾ ಇದ್ರೆ ಅಲ್ಲಿ ಮಧ್ಯದಲ್ಲಿ ಒಂದು ಗೋಪುರ ಕಾಣಿಸುತ್ತೆ. ಅಲ್ಲಿ ಕಾಣಿಸ್ತಿದೆ ನೋಡಿ, ಮಧ್ಯದಲ್ಲಿ ಒಂದು ಸಣ್ಣದಾಗಿ ಗೋಪುರ ಕಾಣಿಸ್ತಿದೆ. ಅಲ್ಲಿ ತನಕ ನಡ್ಕೊಂಡು ಹೋಗ್ಬೇಕು. ಸೊ ಈಗ ಇಲ್ಲಿಂದನೇ ಸಂತೆ ಸ್ಟಾರ್ಟ್ ಆಗಿದೆ. ನೀವು ನೋಡ್ತಾ ಹೋಗಿ ರೋಡ್ನ, ಸಂತೆನ, ಜನಗಳನ್ನೆಲ್ಲ. ಆ್ಯಂಡ್ ದೇವಸ್ಥಾನದ ಒಳಗಡೆ ಹೋಗಿ ಬಂದಮೇಲೆ ನಾನು ಸಂತೆಯಲ್ಲಿ ಏನೆಲ್ಲ ಇತ್ತು ಅದನ್ನೆಲ್ಲ ತೋರಿಸ್ತೀನಿ. ಸೊ ನನ್ನ ಜೊತೆ ನೀವು ಬಂದಿಲ್ಲ ನನ್ನ ಜೊತೆ, ಬಟ್ ಆದ್ರೂ ನಿಮಗೂ ಕೂಡ ಒಂದು ಕುದ್ರೋಳಿ ದೇವಸ್ಥಾನಕ್ಕೆ ನಿಜವಾಗ್ಲೂ ಹೋಗಿದ್ದ ಥರ ಫೀಲಿಂಗ್, ಆಮೇಲೆ ನಿಜವಾಗ್ಲೂ ಸಂತೆಗೆ ಹೋಗಿದ್ದ ಥರ ಫೀಲಿಂಗ್ ಸಿಗ್ಬೋದು ನನ್ನ ವಿಡಿಯೋ ನೋಡಿ ಅಂತ ಅನ್ಕೋತೀನಿ.
ಆ್ಯಂಡ್ ಇನ್ನೊಂದು ವಿಷಯ ನಾನು ನಿಮ್ಗೆ ಹೇಳಬೇಕು, ನಾವೆಲ್ಲರೂ ಬಂದಿದ್ದ ಟೈಮ್ ಇದೆಯಲ್ಲ, ಡಿಸೈಡ್ ಮಾಡ್ಕೊಂಡು ಬಂದಿದ್ದ ಟೈಮ್ ತುಂಬ ಬೆಸ್ಟ್ ಅಂತ ಅನಿಸ್ತು. ಯಾಕಂದರೆ ಮಧ್ಯಾಹ್ನದೊತ್ತು ಆರಾಮಾಗಿ ಊಟ ಗೀಟ ಎಲ್ಲ ಮುಗಿಸ್ಕೊಂಡು 2:30ಗೆ ಬಂದಿದ್ದೀವಿ. ನನಗೂ ಕೂಡ ವಿಡಿಯೋ ತೆಗೆಯೋದಕ್ಕೆ ಸ್ವಲ್ಪ ಚೆನ್ನಾಗಿ ಅನ್ನಿಸ್ತು, ತುಂಬ ಕಂಫರ್ಟೇಬಲ್ ಅಂತ ಅನ್ನಿಸ್ತು. ಬೈ ಚಾನ್ಸ್ ನಾವೇನಾದರೂ ಪ್ಲ್ಯಾನ್ ಮಾಡ್ಕೊಂಡು ಸಾಯಂಕಾಲದೊತ್ತು ಬಂದಿದ್ದಿದ್ರೆ ಅಷ್ಟೇ, ಆಮೇಲೆ ಕಾಲಿಡೋಕ್ಕೂ ಜಾಗ ಇರ್ತಾ ಇರಲಿಲ್ಲ. ಆ್ಯಂಡ್ ವಿಡಿಯೋದಲ್ಲಿ ಬರೀ ಜನಗಳ ಬೆನ್ನೇ ನೋಡಬೇಕಾಗಿತ್ತು, ಆರಾಮಾಗಿ ಈ ರೋಡ್ನ, ಈ ಸಂತೆ ಏನೂ ನನಗೆ ತೋರಿಸೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಇನ್ನೇನು ಗೋಪುರ ಬಂತು ನೋಡಿ. ಆ್ಯಂಡ್ ಫೈನಲಿ ಇಲ್ಲಿ ದೇವಸ್ಥಾನ ಮುಟ್ಟಿದ್ದಾಯಿತು. ಇನ್ನೇನು ಚಪ್ಪಲಿ ಬಿಟ್ಟು ನಾವೆಲ್ಲರೂ ಒಳಗಡೆ ಹೋಗ್ಬೇಕಷ್ಟೆ. ಆ್ಯಂಡ್ ಒಳಗಡೆ ಬಂದಿದ್ದು ಕೂಡ ಆಯಿತು. ಬನ್ನಿ, ನೀವೆಲ್ಲರೂ ಎಕ್ಸೈಟೆಡ್ ಇಂದ ಕಾಯ್ತಾ ಇದ್ದೀರಲ್ಲ, ಒಳಗಡೆ ಹೋಗೋಣ. ನೋಡಿ ಎಷ್ಟೊಂದು ಸ್ಪೇಷಿಯಸ್ ಆಗಿದೆ ಅಲ್ಲ ನಮ್ಮ ದೇವಸ್ಥಾನ, ಅದಕ್ಕೆ ನನಗಿಷ್ಟ ಆಗೋದು. ಆ್ಯಂಡ್ ಎಲ್ಲ ನೋಡಿ ಮಾರ್ಬಲಲ್ಲಿದೆ. ಆ್ಯಂಡ್ ಅಂಗ್ಳದ ಒಳಗಡೆ ಎಂಟರ್ ಆಗಿದ ತಕ್ಷಣ ಇಲ್ಲಿ ಲೆಫ್ಟಲ್ಲಿ ಈ ಥರದ್ದೊಂದು ಮೂರ್ತಿ ಇದೆ, ಶಿವ ಮತ್ತು ಪಾರ್ವತಿದು ಮೂರ್ತಿ. ಆ್ಯಂಡ್ ಇದು ಮೇನ್ ಟೆಂಪಲ್, ಗೋಕರ್ಣನಾಥೇಶ್ವರ ಟೆಂಪಲ್. ನಾನು ನಿಮ್ಮನ್ನ ಅಲ್ಲಿಗೂ ಕೂಡ ಒಳಗಡೆ ಕರ್ಕೊಂಡೋಗಿ ತೋರಿಸ್ತೀನಿ. ಈಗ ಸದ್ಯಕ್ಕೆ ಈಗ ನಂದಿ ನೋಡಿ ಆಯಿತಾ, ಈ ದೇವಸ್ಥಾನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗಲ್ಲ, ಆಮೇಲೆ ಕರ್ಕೊಂಡು ಹೋಗ್ತೀನಿ. ಇದ್ರ ಒಳಗಡೆ ಹೋಗೋದಕ್ಕಿಂತ ಮುಂಚೆ ಇಲ್ಲಿ ಕಾಣಿಸ್ತಿದೆ ನೋಡಿ, ನಾನು ಆವಾಗಲೇ ಹೇಳಿದ್ನಲ್ಲ, ಶಾರದಾ ದೇವಿಯನ್ನು ಕೂರಿಸ್ತಾರೆ, ನವದುರ್ಗೆಯನ್ನು ಕೂರಿಸ್ತಾರೆ ಅಂತ, ಅದು ಇದೇ ಹಾಲಲ್ಲಿ. ಸೊ ತಡ ಮಾಡೋದು ಬೇಡ, ಎಕ್ಸೈಟ್ಮೆಂಟಲ್ಲಿ ಇದ್ದೀರಾ, ಕಾಯ್ತಾ ಇದ್ದೀರಾ ನವದುರ್ಗೆಯರನ್ನ ನೋಡೋದಕ್ಕೆ ಅಂತ ನನಗೆ ಗೊತ್ತು. ಬನ್ನಿ ಇದ್ರ ಒಳಗಡೆ ಹೋಗೋಣ. ಆ್ಯಂಡ್ ಫೈನಲಿ ಒಳಗಡೆ ಕೂಡ ಬಂದಿದ್ದಾಯಿತು. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ನೀವು ನವದುರ್ಗೆಯರನ್ನ ನೋಡ್ತೀರಾ. ಒಬ್ರೊಬ್ಬರನ್ನೇ ನಾನು ನೀಟಾಗಿ ತೋರಿಸ್ತೀನಿ ಆಯಿತಾ. ಬನ್ನಿ ನೋಡ್ತಾ ಹೋಗೋಣ. ಈಗ ನೀವು ಫಸ್ಟ್ ನೋಡ್ತಾ ಇರೋದು ಯಾರನ್ನ ಗೊತ್ತಾ? ಫಸ್ಟ್ ಆ ಮುಖ ನೋಡಿ ಎಷ್ಟು ಚೆನ್ನಾಗಿದೆ. ಈಗ ನೀವು ನೋಡಿದ್ದು ಆದಿಶಕ್ತಿನ. ನೆಕ್ಸ್ಟ್ ನೀವು ನೋಡ್ತಾ ಇರೋದು ಶೈಲಪುತ್ರಿ, ಬ್ಲೂ ಕಲರ್ ಸ್ಯಾರಿ, ಬ್ಯೂಟಿಫುಲ್ ಆದಂಥ ಜ್ಯುವೆಲರಿ. ಮುಖಾನ ಮಾತ್ರ ನೋಡಿ ಎಷ್ಟು ಲಕ್ಷಣವಾಗಿದೆ ಅಂತ ಎಲ್ಲ ದೇವ್ರದ್ದು. ಆ್ಯಂಡ್ ನೀವು ಇವಾಗ ನೋಡ್ತಾ ಇದ್ದೀರಾ ಬ್ರಹ್ಮಚಾರಿಣಿ, ವೈಟ್ ಸ್ಯಾರಿಯಲ್ಲಿದ್ದಾರೆ, ಚೆನ್ನಾಗಿದ್ದಾರೆ ಅಲ್ವಾ. ನೆಕ್ಸ್ಟ್ ಇವರು ಚಂದ್ರಘಂಟ ದೇವರು, ಇವ್ರು ಹಾಕೊಂಡಿದ್ದಾರೆ ರೆಡ್ ಕಲರ್ ಸ್ಯಾರಿ. ಮುಖ ನೋಡಿ ಆ್ಯಂಡ್ ಕಿರೀಟ ನೋಡಿ ಎಷ್ಟು ಹೊಳಿತಾ ಇದೆ, ಫಳಫಳ ಅಂತ ಹೊಳಿತಾ ಇದೆ. ನೆಕ್ಸ್ಟ್ ಕೂಷ್ಮಾಂಡಿನಿ. ಇದರಲ್ಲಿ ನನ್ನ ಫೇವ್ರೆಟ್ ಮೂರ್ತಿ ಯಾವುದು ಅಂತ ಕೂಡ ಹೇಳ್ತೀನಿ. ಹಾಗೆ ನೀವು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಫೇವ್ರೆಟ್ ಮೂರ್ತಿ, ನಿಮಗೆ ಇಷ್ಟ ಆಗಿದ್ದ ಮೂರ್ತಿ ಯಾವುದು ಅಂತ. ನೆಕ್ಸ್ಟ್ ನೀವು ನೋಡ್ತಾ ಇದ್ದೀರಾ ಸ್ಕಂದ ಮಾತಾ, ತಾಯಿ ಮತ್ತು ಮಗ. ನೋಡೋದಕ್ಕೆ 2 ಕಣ್ಣು ಸಾಲೋದಿಲ್ಲ ಅಲ್ವಾ. ನೆಕ್ಸ್ಟ್ ಕಾತ್ಯಾಯಿನಿ, ಗ್ರೀನ್ ಕಲರ್ ಆಗಿರುವಂಥ ಸ್ಯಾರಿ ಅಲ್ವಾ, ಬ್ರೈಟ್ ಆಗಿದೆ. ಆ ಜ್ಯುವೆಲರೀಸ್ ಎಲ್ಲ ನೋಡಿ, ಕಿರೀಟ ಎಲ್ಲ ವಿಗ್ರಹದಲ್ಲೂ ಎಲ್ಲ ದೇವಿಯರ ಕಿರೀಟ ಮತ್ತು ಜ್ಯುವೆಲರಿ ಫಳಫಳ ಅಂತ ಹೊಳಿತಾ ಇದೆ. ನೆಕ್ಸ್ಟ್ ನೀವು ನೋಡ್ತಾ ಇದ್ದೀರಾ ಮಹಾಕಾಳಿ. ಐ ಹೋಪ್ ನಿಮಗೆ ಓದೋದಕ್ಕೆ ಕೂಡ ಬರುತ್ತೆ ಎಲ್ಲರಿಗೂ. ಇಂಗ್ಲೀಷಲ್ಲಿ ಕೂಡ ಇದೆ, ಕನ್ನಡದಲ್ಲಿ ಕೂಡ ಇದೆ. ಬಟ್ ಸ್ಟಿಲ್ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಮಹಾಗೌರಿ ನನ್ನ ಫೇವ್ರೆಟ್ ಮಹಾಗೌರಿ. ನಂಗೆ ನೋಡಿದ್ರೆ ಇವ್ರನ್ನ ನೋಡೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಪ್ರತಿ ವರ್ಷ ನಾನು ಮಹಾಗೌರಿನ ನೋಡೋದಕ್ಕೆ ಕಾಯ್ತಾ ಇರ್ತೀನಿ. ವೈಟ್ ಕಲರ್ ಸ್ಯಾರಿ ಆ್ಯಂಡ್ ಬ್ಯೂಟಿಫುಲ್ ಆದಂಥ ಜ್ಯುವೆಲರಿ. ನೆಕ್ಸ್ಟ್ ನೀವು ನೋಡ್ತಾ ಇರೋದು ಇದು ಲಾಸ್ಟ್ ಸಿದ್ಧಿದಾತ್ರಿ, ಕಮಲದ ಮೇಲೆ ಕೂತಿದ್ದಾರೆ ನೋಡಿ. ಐ ಗೆಸ್ ಯೆಲ್ಲೋ ಕಲರ್ ಸ್ಯಾರಿ ಅಂತ ಅನಿಸುತ್ತೆ. ನೆಕ್ಸ್ಟ್ ಇವರು ಶಾರದಾ ದೇವಿ. ಐ ಆಮ್ ಸೋ ಸಾರಿ, ನಾನು ಸ್ವಲ್ಪ ದೂರದಿಂದ ತೆಗೆದ್ಬಿಟ್ಟೆ, ನನಗಷ್ಟು ಗೊತ್ತಾಗಲಿಲ್ಲ. ಇನ್ನೂ ಸ್ವಲ್ಪ ಮುಂದೆ ಹೋಗಿ ತೆಗಿಬೇಕಾಗಿತ್ತು, ಆವಾಗ ನಿಮಗೆ ಶಾರದಾ ದೇವಿಯನ್ನು ನೀಟಾಗಿ ನೋಡ್ಬೋದಾಗಿತ್ತು. ಶಾರದಾ ದೇವಿ ಕೂಡ ತುಂಬ ಲಕ್ಷಣವಾಗಿದ್ದಾರೆ. ಆ್ಯಂಡ್ ಇವ್ರನ್ನೆಲ್ಲ ನೋಡೋದಕ್ಕಿಂತ ಮುಂಚೆ ನಾವು ನೋಡೋದು ಗಣಪತಿ ವಿಗ್ರಹನ, ಬಟ್ ನಾನು ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಅಲ್ಲಿ ಯೆಲ್ಲೋ ಕಲರ್ ಸಲ್ವರ್ ಹಾಕಿ ನಿಂತಿರೋದು, ಕೈ ಮುಗಿತಾ ಇರೋದು ನಾನು ಆಯಿತಾ. ಓಕೆ, ನವದುರ್ಗೆಯರನ್ನ, ಶಾರದಾ ದೇವಿಯನ್ನ ಎಲ್ಲರನ್ನೂ ನೋಡಿದಾಯ್ತು, ಕೈ ಮುಗ್ದಿದ್ದಾಯ್ತು. ಇವಾಗ ನಾವು ಮೇನ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಗೋಕರ್ಣನಾಥೇಶ್ವರಕ್ಕೆ. ಬನ್ನಿ ಇದ್ರ ಒಳಗಡೆ ಕೂಡ ಹೋಗೋಣ. ಒಳಗಡೆ ದೇವ್ರ ಹತ್ರ ಮುಂದೆ ನಿಂತ್ಕೊಂಡೆಲ್ಲ ವಿಡಿಯೋ ಮಾಡೋದಕ್ಕಿಲ್ಲ ಅಂತ ಅನ್ಸುತ್ತೆ. ನಾನು ಟ್ರೈ ಕೂಡ ಮಾಡೋಕೆ ಹೋಗಿಲ್ಲ. ಬಟ್ ಇಲ್ಲೇ ದೇವಸ್ಥಾನದ ಒಳಗಡೆ ಸುತ್ತಮುತ್ತ ಹೇಗಿದೆ ಅಂತ ವಿಡಿಯೋ ಮಾಡಿದ್ದೀನಿ ನೋಡಿ. ಆ್ಯಂಡ್ ದೇವಸ್ಥಾನದ ಒಳಗಡೆ ಹೊರಗಡೆ ಬಂದಮೇಲೆ ಈ ಥರದ್ದೊಂದು ಮೂರ್ತಿ ಇದೆ. ಕೃಷ್ಣ ಕೂತಿರೋದು ಕಾಟ್ ಮೇಲೆ, ಕುದುರೆದು ರಥದ ಮೇಲೆ ಕೂತಿರೋ ಅಂಥದ್ದೊಂದಿದೆ. ಎಲ್ಲ ಮಕ್ಕಳು ನೋಡಿ ತುಂಬಾ ಎಕ್ಸೈಟ್ಮೆಂಟಿಂದ ಫೋಟೋಸ್ ತೆಗಿತಾ ಇದ್ದಾರೆ. ಅಲ್ಲಿಗೆ ಹೋಗಿ ಬಂದಮೇಲೆ ಪಕ್ಕದಲ್ಲೇ ಕೃಷ್ಣನ ಗುಡಿ ಇದೆ ಚಿಕ್ಕದೊಂದು, ಅಲ್ಲಿಗೆ ಕೂಡ ಹೋಗ್ಬಿಟ್ಟು ಬಂದ್ವಿ. ಈಗ ಅಂಗಳದ ಸುತ್ತ ಒಂದು ರೌಂಡ್ ಹಾಕೊಂಡು ಹೋಗಲೇಬೇಕು. ಹೋದ್ಮೇಲೆ ಅಲ್ಲಿ ಒಂದು ಸಾಯಿಬಾಬಾನ ಮಂದಿರ ಇದೆ ಮತ್ತು ಹನುಮಾನ್ ಮಂದಿರ ಇದೆ, ಅಲ್ಲಿಗೂ ಕೂಡ ಹೋಗಬೇಕು. ಆ್ಯಂಡ್ ನಾನು ನಿಮಗೆ ಹೇಳಿದ್ನಲ್ಲ, ದೇವಸ್ಥಾನದ ಒಳಗಡೆ ಒಂದು ಪಾಂಡ್ ಇದೆ, ತೋರಿಸ್ತೀನಿ ಅಂತ. ಇದೇ ಪಾಂಡ್ಗೆ ಕೊನೆಯ ದಿನ ಅಂದರೆ ವಿಜಯದಶಮಿ ದಿನ ಪ್ರೊಸೆಷನ್ ಎಲ್ಲ ಆದಮೇಲೆ, ಅಂದರೆ ದಸರಾ ಪ್ರೊಸೆಷನ್ ಎಲ್ಲ ಆದಮೇಲೆ ಎಲ್ಲ ವಿಗ್ರಹಗಳನ್ನು ಇಲ್ಲಿ ದೇವ್ರನ್ನ ಬಂದು ಇಲ್ಲಿ ವಿಸರ್ಜನೆ ಮಾಡ್ತಾರೆ.
ಆ್ಯಂಡ್ ನಾನು ನಿಮಗೆ ಹೇಳಿದ್ದೆ ಅಲ್ಲ, ಇವಾಗ ತಾನೇ ಸಾಯಿಬಾಬನ ಮಂದಿರ ಇದೆ ಅಂತ. ಅದು ಇದೆ ಸಾಯಿಬಾಬನ ಮಂದಿರ. ಅದ್ರ ಪಕ್ಕದಲ್ಲೇ ಇದೆ ಇನ್ನೊಂದು ಗುಡಿ, ಅದು ಹನುಮಂತನ ಗುಡಿ. ದೇವಸ್ಥಾನಕ್ಕೆಲ್ಲ ಹೋಗಿದ್ದಾಯ್ತು. ಇವಾಗ ಹೊರಗಡೆ ಬಂದಿದ್ದೀವಿ. ಹೊರಗಡೆ ಬಂದಾಗ ಇಲ್ಲಿ ಒಬ್ಬ ಚಿಕ್ಕ ಹುಡುಗ 2 ಸ್ಟಿಕ್ಕರ್ ಪ್ಯಾಕೆಟ್ನ ಇಟ್ಕೊಂಡು ಮಾರ್ತಿದ್ದಾನೆ. ಆಮೇಲೆ ಪಾಪ ಅನ್ಸ್ಬಿಟ್ಟು ನಾವು ಒಂದು 10 ರೂಪೀಸ್ ಕೊಟ್ಟು ಆ ಸ್ಟಿಕ್ಕರ್ ಪ್ಯಾಕೆಟ್ನ ತೊಗೊಂಡ್ವಿ. ಹೇಗಿದ್ರು ತನಿಷ್ಗೆ ಬುಕ್ಗೆ ಅನ್ಸೋದಕ್ಕೆ ಆಗುತ್ತೆ ಅಂತ. ಸೊ ಇವಾಗ ಬನ್ನಿ ನಾವು ಸಂತೆ ನೋಡೋಣ. ಸಂತೆಯಲ್ಲಿ ಏನೆಲ್ಲ ಐಟಮ್ಸ್ ಇದೆ ನಾನು ನಿಮಗೆಲ್ಲ ತೋರಿಸ್ತೀನಿ ಆಯ್ತಾ. ಕೆಲವೊಂದು ಎಲ್ಲ ಕಂಪ್ಲೀಟಾಗಿ ತೋರಿಸೋದಕ್ಕಾಗೋದಿಲ್ಲ, ಆಮೇಲೆ ನಿಮಗೂ ಕೂಡ ಬೋರ್ ಆಗ್ಬೋದು. ಸೊ ನಮಗೆ ಎಲ್ಲರಿಗೂ ಇಷ್ಟ ಆಗುವಂಥದ್ದು ಬ್ಯಾಂಗಲ್ಸ್, ಇಯರಿಂಗ್, ಆಮೇಲೆ ಕತ್ತಿಗೆ, ಕಾಲ್ಗೆ ಎಲ್ಲ ಏನೇನು ಹಾಕಬೇಕು ಅದನ್ನೆಲ್ಲ ನಾವು ಹುಡುಕ್ತಾ ಇರ್ತೀವಿ. ಸಂತೆಗಿದು ಕೆಲವೊಂದು ಐಟಮ್ಸ್ ತೊಗೊಳೋದಕ್ಕೆ ಚೆನ್ನಾಗಿರುತ್ತೆ. ಆ್ಯಂಡ್ ನೀವು ನಂಬೋದಿಲ್ಲ, ಸಂತೆಯಲ್ಲಿ ತೊಗೊಂಡಿರೋವಂಥ ಇಯರಿಂಗ್ಸ್ ಕೆಲವೊಂದು ಎಷ್ಟು 1-2-3 ವರ್ಷಗಳ ತನಕ ನನ್ನ ಹತ್ರ ಇನ್ನೂ ಹಾಗೆ ಇದೆ. ಚೆನ್ನಾಗಿರುತ್ತೆ, ಏನೂ ಆಗೋದಿಲ್ಲ. ಎಲ್ಲ ಥರದ ವೆರೈಟೀಸ್ ಇತ್ತು. ಇಯರಿಂಗ್ಸ್ ಅಲ್ಲಿ ಬ್ಯಾಂಗಲ್ಸ್ ಇತ್ತು, ಟಾಯ್ಸ್ ಇತ್ತು. ನನ್ನ ಮಗ ಒಂದು ಟಾಯ್ ಕೂಡ ತಗೊಂಡ. ಆ್ಯಂಡ್ ಇಲ್ಲಿ ಪಾತ್ರೆಗಳು ಕೂಡ ಇತ್ತು. ಲೇಡೀಸ್ಗೆಲ್ಲ ತುಂಬ ಜನ ಹೋಗಿ ಪಾತ್ರೆಗಳನ್ನೆಲ್ಲ ನೋಡ್ತಾ ಇದ್ರು. ನನ್ನ ಆಂಟಿದಿರು ಕೂಡ ಹೋಗಿ ಪಾತ್ರೆಗಳನ್ನ ನೋಡ್ತಾ ಇದ್ರು. ಆ್ಯಂಡ್ ಮಕ್ಳಿಗೆ ಬೇಕಿದ್ರೆ ಫ್ರಾಕ್ಸ್, ಇದೊಂದು ಬ್ಯೂಟಿಫುಲ್ ಆಗಿರೋ ವೈಟ್ ಫ್ರಾಕ್ ನಂಗೆ ತುಂಬ ಇಷ್ಟ ಆಯಿತು, ಅದಕ್ಕೋಸ್ಕರ ವಿಡಿಯೋ ಮಾಡಿದೆ. ಆ್ಯಂಡ್ ಫುಟ್ ವೇರ್ಸ್ ಎಷ್ಟೊಂದಿದೆ, ಜಸ್ಟ್ 150 ರೂಪೀಸ್ ಅಂತೆ. ನಾನು ಯಾವುದೂ ತೊಗೊಳ್ಳಿಲ್ಲ. ಆ್ಯಂಡ್ ದೀಪಗಳು, ದೇವರಿಗೆ ದೇವರ ಇದಕ್ಕೆ ಏನೇನು ಸಾಮಾನು ಬೇಕೋ ಅದೆಲ್ಲ ಇದೆ. ಮೇಲ್ಗಡೆ ಅದು ಗಣೇಶಂದು, ಆಮೇಲೆ ಕುಚುಪುಡಿದು ಮುಖ, ಅದನ್ನೇನು ಅಂತಾರೆ ಅದೆಲ್ಲ ತುಂಬ ಚೆನ್ನಾಗಿತ್ತು. ಆ್ಯಂಡ್ ದೀಪ ನೋಡಿ, ತುಳಸಿಗೆ ನಾವೆಲ್ಲರೂ ಇಡ್ತೀವಲ್ಲ ದೀಪ, ಬ್ಯೂಟಿಫುಲ್ ಆಗಿರೋವಂತಹ ದೀಪದ ಕಲೆಕ್ಷನ್ಸ್ ಇದೆ. ಈ ದೀಪ ನನಗೆ ತುಂಬ ಇಷ್ಟ ಆಯಿತು. ಮೋಸ್ಟ್ಲಿ ಈ ಥರ ದೀಪ ನಾನು ಯಾರ ಮನೆಯಲ್ಲೂ ನೋಡಿಲ್ಲ. ತುಂಬ ಚೆನ್ನಾಗಿದೆ, ಸ್ಟೋನ್ ಇರೋವಂಥ ದೀಪ. ತುಳಸಿ ಮುಂದೆ ಇಟ್ಟರೆ ಸಕ್ಕದಾಗಿರುತ್ತೆ. ಎಲ್ಲರೂ ಕೇಳ್ಬೋದು ಈ ದೀಪನ ಎಲ್ಲಿ ತೊಗೊಂಡ್ರಿ ಅಂತ, ಅಷ್ಟು ಚೆನ್ನಾಗಿತ್ತು. ಈಗ ತನಿಷ್ಗೆ ಬಾಯಕ್ಕೆ ಆಗ್ತಿದೆ ಅಂತೆ, ಸೋಡಾ ಬೇಕು ಅಂತ ಕೇಳಿದೆ. ಸೊ ಅದಕ್ಕೋಸ್ಕರ ಒಂದು ಸೋಡಾ. ಆ್ಯಂಡ್ ವಾಚಸ್ ಕೂಡ ನಾವು ತಗೊಳ್ಳಿಲ್ಲ, ಬಟ್ ತುಂಬ ವಾಚಸ್ ಎಲ್ಲ ಇತ್ತು ಅಲ್ಲಿ. ಆ್ಯಂಡ್ ಮ್ಯಾಟ್ಸ್ ತೊಗೋಬೋದು ನಾವು ಸಂತೆಯಲ್ಲಿರೋದು, ಏನೂ ಆಗಲ್ಲ, ಚೆನ್ನಾಗಿರುತ್ತೆ, ತುಂಬ ದಿನ ಬರುತ್ತೆ ಕೂಡ. ಮತ್ತು ಪಾತ್ರೆದು ಎಷ್ಟೊಂದು ಇತ್ತು ಗೊತ್ತಾ, ಪಾತ್ರೆ ಅಂಗಡಿಗಳೇ ಸುಮಾರು ಇದ್ವು ಅಲ್ಲಿ. ಸೊ ತುಂಬ ಜನ ಹೆಂಗಸರೆಲ್ಲ ಬರೀ ಪಾತ್ರೆ ನೋಡೋದೇ ಕೆಲಸ. ಆ್ಯಂಡ್ ಇಲ್ಲಿ ಕಪ್ಸ್, ಗ್ಲಾಸಸ್ ಎಲ್ಲ ಇತ್ತು. ಪಾಪ ಅಂಗಡಿಯೊಳಗೆ ತುಂಬ ಟೆನ್ಷನ್ ಆಗ್ತಾಯಿತ್ತು, ಯಾರಾದರೂ ಕಪ್ಸ್ನ ಮುಟ್ಟಿದ್ರೆ ಎಲ್ಲಿ ಹೊಡೆದೋಗುತ್ತೆ ಅನ್ನೋ ಟೆನ್ಷನ್. ಅವಳು ಪದೇ ಹೇಳ್ತಾ ಇದ್ಲು, ಮುಟ್ಬೇಡಿ, ಕೆಳಗಡೆ ಇಡಿ ಅಂತ. ಆ್ಯಂಡ್ ಬ್ಲೌಸಸ್ ಇತ್ತು, ಗೋಲ್ಡನ್ ಬ್ಲೌಸಸ್ ಆ್ಯಂಡ್ ಕೆಲವೊಂದು ಕುರ್ತಾಸ್ ತುಂಬ ಕಮ್ಮಿ ಬೆಲೆಗಿತ್ತು. ಆ ಬ್ಲೌಸಸ್ ಬರೀ 150 or 200 ಅಷ್ಟೇ ಅಂತ ಹೇಳಿದ್ದು, ಅದನ್ನು ಕೂಡ ತಗೊಳ್ಳಿಲ್ಲ. ಬಟ್ ಇಲ್ಲಿ ನಾವು ಕೆಲವೊಂದು ಸೋಫಾ ಕವರ್ಸ್ ಎಲ್ಲ ತೊಗೊಂಡ್ವಿ, ಟೇಬಲ್ ಕವರ್ಸ್ ಅದನ್ನೆಲ್ಲ ತೊಗೊಂಡ್ವಿ. ನೋಡಿ ಇಂಥದ್ದೆಲ್ಲ ಇದೆ, 700, 750 ಅಂತೆಲ್ಲ ಹೇಳ್ತಿದ್ದ, ಬಟ್ ತೊಗೊಂಡ್ವಿ ನಾವು. ಆ್ಯಂಡ್ ಫೈನಲಿ ಸಂತೆ ಎಲ್ಲ ನೋಡಿದಾಯ್ತು. ಇವಾಗ ನಾವು ಹೊರಡ್ತಾ ಇದ್ದೀವಿ. ಎಲ್ಲಿಗೆ ಗೊತ್ತಾ? ಮಂಗಳದೇವಿ ದೇವಸ್ಥಾನಕ್ಕೆ. ಸೊ ರೋಡುದ್ದಕ್ಕೂ ನೋಡಿ ಹೋಗ್ತಾ ಇರ್ಬೇಕಾದ್ರೆ ಬರೀ ಹೂವೇ ಇತ್ತು, ಅದಕ್ಕೋಸ್ಕರ ವಿಡಿಯೋ ಮಾಡಿದೆ. ಆ ರೋಡಲ್ಲೆಲ್ಲ ಬರೀ ಹೂಗಳೇ ಇತ್ತು, ಒಂದೇ ಥರದ ಹೂಗಳು, ಆರೆಂಜ್ ಮತ್ತು ಯೆಲ್ಲೋ ಕಲರ್ದು. ಆ್ಯಂಡ್ ಫೈನಲಿ ನಾವಿವಾಗ ಬಂದ್ಬಿಟ್ಟಿದ್ದೀವಿ ಮಂಗಳದೇವಿ ದೇವಸ್ಥಾನಕ್ಕೆ. ನಾನು ಒಳಗಡೆ ಎಲ್ಲ ವಿಡಿಯೋ ಶೂಟ್ ಜಾಸ್ತಿ ಮಾಡೋದಕ್ಕೆ ಹೋಗಿಲ್ಲ, ಯಾಕಂದರೆ ಕೈ ಮುಗಿತಾ ನನಗೆ ಆಮೇಲೆ ಮರ್ತು ಹೋಯ್ತು ವಿಡಿಯೋ ಮಾಡೋದಕ್ಕೆ. ಸೊ ಹಾಗಾಗಿ ಏನು ಜಾಸ್ತಿ ಇರಲಿಲ್ಲ. ಆ್ಯಂಡ್ ಇವಾಗ ನೆಕ್ಸ್ಟ್ ನಾವು ಬಂದಿರೋದು ಮಾರಿಯಮ್ಮ ದೇವಸ್ಥಾನಕ್ಕೆ. ಬನ್ನಿ ಇದ್ರ ಒಳಗಡೆ ಕೂಡ ಹೋಗೋಣ. ಒಳಗಡೆ ಹೋಗೋದಕ್ಕಿಂತ ಮುಂಚೆ ನೋಡಿ ತನಿಷ್ ಏನೋ ಮಸ್ತಿ ಮಾಡ್ತಾ ಇದ್ದಾನೆ. ಇವಾಗ ಬನ್ನಿ ನಾವು ಒಳಗೆ ಹೋಗೋಣ. ಆ್ಯಂಡ್ ವೇಟ್ ನಾವು ಒಳಗಡೆ ಹೋಗೋದಕ್ಕಿಂತ ಮುಂಚೆ ಇಲ್ಲಿ ಬಾಗಿಲು ಮುಂದೆ ಒಂದು ಬ್ಯೂಟಿಫುಲ್ ಆದಂತಹ ರಂಗೋಲಿ ಬಿಟ್ಟಿದ್ರು. ಆ್ಯಂಡ್ ಅಲ್ಲಿ ಅದೆರಡು ಹುಡುಗ ಮತ್ತು ಹುಡುಗಿ, ಅದ್ರ ಹೆಸರು ನಂಗೆ ಗೊತ್ತಿಲ್ಲ ಆ್ಯಕ್ಚುಲಿ, ಜಾತ್ರೆಗೆ ತೊಗೊಂಡು ಹೋಗ್ತಾರಲ್ಲ ಅದು. ಆ್ಯಂಡ್ ಧಾನ್ಯಗಳಲ್ಲಿ ಅಕ್ಕಿ, ರಾಗಿ, ಬೇಳೆ ಎಲ್ಲ ಹಾಕಿ ಧಾನ್ಯಗಳಲ್ಲಿ ರಂಗೋಲಿನ ಬಿಡಿಸಿದ್ದಾರೆ. ಆಮೇಲೆ ಹೂ ಹಾಕಿ ರಂಗೋಲಿ ಬಿಡಿಸಿದ್ದಾರೆ, ಎಲ್ಲ ಇದೆ ಅದರಲ್ಲಿ. ಆಮೇಲೆ ಕಲರ್ ರಂಗೋಲಿ ಎಲ್ಲ ಹಾಕಿ ಬ್ಯೂಟಿಫುಲ್ ಆಗಿ ರಂಗೋಲಿನ ಬಿಡಿಸಿದ್ದಾರೆ. ನಂಗೆ ತುಂಬ ಇಷ್ಟ ಆಯಿತು, ಹಾಗಾಗಿ ಕ್ಯಾಪ್ಚರ್ ಮಾಡಿ ನಿಮಗೆ ನಾನು ತೋರಿಸಿದ್ದೀನಿ. ಇದು ದೇವಸ್ಥಾನದ ಒಳಗಡೆ ದೀಪ, ಮತ್ತೆ ಅಲ್ಲಿ ದೂರದಲ್ಲಿ ಮಾರಿಯಮ್ಮ ದೇವಿ ಕಾಣಿಸ್ತಾ ಇದ್ದಾರೆ. ನೀವು ಇಲ್ಲಿಂದಾನೇ ಎಲ್ಲಿ ಕೂತ್ಕೊಂಡಿದ್ದೀರೋ ಅಲ್ಲಿಂದಾನೇ ಕೈ ಮುಗಿರಿ, ಆ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನಂತೂ ಕೇಳ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ತನಿಷ್ ಗಂಟೆ ಎಟಕಿಸ್ತಾ ಇಲ್ಲ, ಬಟ್ ಆದ್ರೂ ಟ್ರೈ ಮಾಡಿ ಫೈನಲಿ ಹೊಡೆದೇ ಬಿಟ್ಟ. ಆ್ಯಂಡ್ ಗರ್ಭಗುಡಿ ಹಿಂದೆ ಈ ಥರದ ಪ್ರಾಚೀನ ಕಾಲದ ವಸ್ತುಗಳನ್ನ ಇಟ್ಟಿದ್ರು. ಅದನ್ನ ನಾನು ನಿಮಗೆ ಹೇಗೋ ಕಷ್ಟಪಟ್ಟು ವಿಡಿಯೋ ಮಾಡಿದ್ದೀನಿ. ಅದು ಆ್ಯಕ್ಚುಲಿ ಕ್ಲಿಯರಾಗಿ ಕಾಣಿಸ್ತಾ ಇರಲಿಲ್ಲ, ಯಾಕಂದರೆ ಗ್ಲಾಸ್ ಅಲ್ವಾ, ಬಟ್ ಆದ್ರೂ ನೋಡಲಿ ಅಂತ ನಾನು ನಿಮಗೋಸ್ಕರ ಪ್ರೀತಿಯಿಂದ ತೋರಿಸ್ದೆ.
ಸೊ ಈ ರೀತಿಯಾಗಿರುತ್ತೆ ನಮ್ಮ ಮಂಗಳೂರಿನ ದಸರಾ. ನಾನು ನಿಮಗೆ ಸಂತೆ ತೋರಿಸ್ದೆ, ದೇವಸ್ಥಾನ ಎಲ್ಲ ತೋರಿಸ್ದೆ. ಪ್ರತಿ ವರ್ಷ ಇದೇ ಥರ ಇರುತ್ತೆ ನಮ್ಮ ದಸರಾ. ಆದರೆ ರಾತ್ರಿ ಹೋಗಿದ್ದಿದ್ರೆ ನಿಮಗೆ ಲೈಟಿಂಗ್ಗೆ ಜಗ ಅಂತ ಕಾಣಿಸಿರೋದು, ಬಟ್ ನಿಮಗೆ ಏನು ತೋರಿಸೋದಕ್ಕಾಗ್ತಿರ್ಲಿಲ್ಲ. ಅದಕ್ಕೋಸ್ಕರ ನಾನು ರಾತ್ರಿನ ಸೆಲೆಕ್ಟ್ ಮಾಡಿದೆ, ಸಾಯಂಕಾಲನ ಸೆಲೆಕ್ಟ್ ಮಾಡಿದೆ, ಈ ರೀತಿ ಮಧ್ಯಾಹ್ನ ಬಂದಿದ್ದೀನಿ. ಐ ಹೋಪ್ ನಿಮಗೆ ದಸರಾಗೆ ಹೋದಷ್ಟು ಸಂತೋಷ ಮತ್ತು ಸಂತೆಗೆ ಹೋಗಿ ಸಂತೆಯಲ್ಲಿರೋ ವಸ್ತುಗಳನ್ನೆಲ್ಲ ನೋಡಿದಷ್ಟೇ ಸಂತೋಷ ಆಗಿರುತ್ತೆ ಅಂತ ಅನ್ಕೋತೀನಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ನೀವೇನು ಮಾಡ್ತೀರಾ, ಅಲ್ಲಿ ಠಂಗ್ ಅಂತ ಲೈಕ್ ಬಟನ್ನ ಒತ್ಬಿಡಿ. ಓ ಮೈ ಗಾಡ್, ಪಟ್ ಅಂತ ಮಾತಾಡ್ಕೊಂಡು ಬಂದ್ಬಿಟ್ಟು ಇನ್ನೇನು ಜಾಸ್ತಿ ಮಾತಾಡೋದಕ್ಕೆ ಹೋಗಲ್ಲ. ಡೋಂಟ್ ವರಿ, ಈ ವಿಡಿಯೋ ಇಷ್ಟ ಆಗಿದ್ರೆ ಹಿಟ್ ಲೈಕ್, ಶೇರ್, ಕಮೆಂಟ್ ಸೆಕ್ಷನ್ ಇರೋದು ನಿಮಗೋಸ್ಕರ. ಪ್ರೀತಿಯಿಂದ ನಿಮ್ಮ ಕಮೆಂಟ್ಸ್ನ ತಿಳಿಸಿ. ಮತ್ತೆ ಸಿಗ್ತೀನಿ ಮತ್ತೆ ಒಂದು ಬ್ಯೂಟಿಫುಲ್ ಆದಂಥ ವಿಡಿಯೋ ಜೊತೆಗೆ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಪೋರ್ಟ್ ದಿಸ್ ನ್ಯೂ ಕಮರ್, ಸಬ್ಸ್ಕ್ರೈಬ್ ಮೈ ಚಾನಲ್. ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನು ಕೂಡ ಟಿಂಗ್ ಅಂತ ಕ್ಲಿಕ್ ಮಾಡಿಬಿಡಿ. ಮತ್ತೆ ಸಿಗ್ತೀನಿ. ಲಾಟ್ಸ್ ಆಫ್ ಲವ್ ಥರ್ಡ್ ವಿಡಿಯೋಗೋಸ್ಕರ ಪ್ರೀತಿಯಿಂದ ಕಾಯ್ತಾ ಇರಿ. ಸಿ ಯು ಸೂನ್. ಟೇಕ್ ಕೇರ್ ಎಲ್ಲರೂ. ಬಾಯ್.